ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕಟಪಾಡಿ ಬೀಡು ಮೂಡು ಪಡು ಕಂಬಳ ಮಾರ್ಚ್ 12ರಂದು ನಡೆಯಲಿದ್ದು ದೇವರ ಕಂಬಳ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಕಂಬಳದ ಪೂರ್ವಭಾವಿಯಾಗಿ ನಿನ್ನೆ ಕುದಿ ಕಂಬಳ ನಡೆಯಿತು. ಸಾಂಪ್ರದಾಯಿಕವಾಗಿ ನಡೆಯುವ ಈ ಕುದಿ ಕಂಬಳದಲ್ಲಿ ಗದ್ದೆಗೆ ಕೋಣಗಳನ್ನು ಇಳಿಸಲಾಗುತ್ತೆ. ಬಳಿಕ ಮಾರ್ಚ್ 12ರವರೆಗೆ ಯಾವುದೇ ಕೋಣಗಳನ್ನು ಗದ್ದೆಗೆ ಇಳಿಸುವ ಪದ್ಧತಿ ಇಲ್ಲ. ಇನ್ನು ಈ ಬಾರಿಯ ಕಟಪಾಡಿ ಕಂಬಳ ವಿಜೃಂಭಣೆಯಿಂದ ನಡೆಯಲಿದ್ದು ಈಗಾಗಲೇ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಾಹನ ನಿಲುಗಡೆ, ಕಂಬಳ ಗದ್ದೆಯ ತಯಾರಿ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ಅಂತ ಕಂಬಳ ಸಮಿತಿಯ ಅಧ್ಯಕ್ಷರಾದ ಎರ್ಮಾಳು ರೋಹಿತ್ ಹೆಗಡೆ ನಮ್ಮ ಕುಡ್ಲ ವಾಹಿನಿಗೆ ತಿಳಿಸಿದ್ದಾರೆ. ಪ್ರಸಿದ್ಧ ಕಡಿಪಾಡಿ ಬೀಡುದ ಮೂಡುಪಾಡು ಜೋಡುಕರ ಕಂಬಳ ಈ ಸರಿ 16ನೇ ತಾರೀಕು ಮಾರ್ಚ್ ತಿಂಗಳು ಎಲ್ಲ ಶನಿವಾರ ನಡಪರಂಡು ಆಯ್ತಾ. ಪೂರ್ವಭಾವಿ ಅದು ಒಂದು ಕುದಿ ಕಂಬಳ ಅನ್ನುಂಡು. ಕುದಿ ಕಂಬಳ ಅನ್ನ ಸುರು ಕಡೆಗೆ ಒಂದು ಎರು ಜತ್ತದ ಹಿಡಿದೊಕ್ಕ ವಾಯರ್ಲ ಕಂಬಳೋಡು ತುಂಬ ಜಪರಾಜ್ಯ ಸಾಂಪ್ರದಾಯಿಕವಾದ ಕಂಬಳ ಹೆಂಗಲ್ಲ ಕಡಪಡ ಬುಡುದ ದೇವನಗಲೆ ಒಂದು ಆರಾಧನೆ ರೀತಿ ಮಲ್ಪನಂಚಿತ್ನ ಈ ಕಂಬಳ. ಕಡಪಡ ಬೀಡುದ ಗೋವಿಂದ ಶೆಟ್ಟರು ವ್ಯವಸ್ಥಾಪಕ ಆದುಳ್ಳರು, ಯಾನ್ ಕಡಪಾಡಿ ಬೀಡು ಕಂಬಳ ಸಮಿತಿ ಅಧ್ಯಕ್ಷರು, ಅಂಚನೆ ಸುಭಾಷ್ ಬಳ್ಳಾಲ್ ನೆತ್ತ ಸೆಕ್ರೆಟರಿ ಆದುಳ್ಳರು, ಅಂಚನೆ ಪೂರ ಮಾತಾ ಕಂಬಳ ಕಮಿಟಿ ಉಂಡು. ನೆಕ್ ಪ್ರತಿ ವರ್ಷಲ ಕಂಬಳ ಒಂದು ದೈವಾದ ಆರಾಧನೆದ ರೀತಿಯ ಕಂಬಳನ ಎಂಕಲು ಆಧುನಿಕತೆಯನ್ನು ಮೆರುಗು ಕೊರೊಂದು ಈತ ವರ್ಷೋಡಿಂಚ 35 ವರ್ಷೋಡಿಂಚ ನಮ್ಮ ಮಲ್ತೊಂದಲ್ಲ ಐಕೆ ಒಂಜಿ ಕುದಿ ಕಂಬಳನ್ನ ಕಡೆಗೆ ಒಂಜಿ ಎರು ಜತ್ತದೀನಿ ಬೂಡ್ದ ಎರಲು ಜತ್ತದ ಇವಾಗ ನನ್ನ ಕಂಬಳ ಬೂಡ್ದ ಎರಲು ಕೂಡ ಜಪ್ಪನ ಮಠ ವಾ ಎರಲೆಲ್ಲ ಗಿಡವರೆಜ್ಜಿ ಒಂದು ಸಾಂಪ್ರದಾಯಿಕ ದುಂಬುಂಚ ನಮ್ಮ ಹಿರಿಯರನಗಲು ಗುರು ಹಿರಿಯರನಗಲು ಮಲ್ತೊಂಬ ಇದನ್ನ ಒಂದು ಸಾಂಪ್ರದಾಯಿಕದ ಕಟ್ಟು ಅಂಚೆ ಅದು ಪುನಃ ಈ ಕಂಬಳ ಭಾರಿ ವಿಜೃಂಭಣೆ ನಡಪಡೋದು. 2 ವರ್ಷ ಬೂಡುದ ಉದ್ಧಾರ ದೇವದೇವರನ್ನೆಲ್ಲ ಪೂರ ಜೀರ್ಣೋದ್ಧಾರ ನಡೆಸೋದು 2 ವರ್ಷ ಕಂಬಳ ನಡೆದಿಜ್ಜಿ. ಅಂಚೆ ಅದು ಈ ಸರಿ ಸುರುತ ಬೂಡು ಒಕ್ಕೆಲ್ಲ ಇವಾಗ ಸುರುತ ಕಂಬಳ ಅಂಚನೆ ದುಂಬು ಕೀರ್ತಿಶೇಷ ಮಾಬಲ್ ಬಲ್ಲಾಲ ಸಾಧಾರಣ 75 ವರ್ಷಡು 7 ದಶಕಡು ಮುಲ್ತ ಅಧಿಕಾರ ವ್ಯವಸ್ಥಾಪನ ಬೂಡುದ ಯಜಮಾನರಾದಿದ್ದಾರೆ. ಅರಡ್ದು ಪಕ್ಕ ಆರ್ನ ಸೋದರಳಿಯೇ ಗೋವಿಂದದಾಸ್ ಶೆಟ್ಟರು ಇತ್ತೆ ಆಯ್ತಾ ಬೂಡುದ ಯಜಮಾನಿಗೆ ಗೆತ್ತೊಂದು ಆರ್ನ ಸುರುತ ಕಂಬಳ ಸುರುತ ವರ್ಷದ ಯಜಮಾನಿಗೆ ನಡಪನಂಚಿತ್ನ ಆರ್ನ ವ್ಯವಸ್ಥಾಪನೆ ನಡಪನಂಚಿತ್ನ ಕಂಬಳ.